ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಶಿವಾಜಿನಗರ ವಾರ್ಡಿನ ಈ ಒಂದು ಪಂಡಿತ್ ಹೌಸ್ ಜಂಕ್ಷನ್ನಿಂದ ಪ್ರಾರಂಭವಾಗಿ ನೇರವಾಗಿ ನಮ್ಮ ದಾರನ ಬಾಗಿಲು, ಪಿಲಾರ್ ಮತ್ತು ಚೆಂಬುಕೋಟೆಗೆ ಸಂಪರ್ಕಿಸುವಂತಹ ಪ್ರಮುಖವಾದ ಸಂಪರ್ಕ ರಸ್ತೆ. ಈ ರಸ್ತೆಯಿಂದ ನಾವು ಡಾಮರೀಕರಣ ಕಳೆದ 5 ವರ್ಷಗಳಲ್ಲಿ ನಾವು ಡಾಮರೀಕರಣ ಮಾಡಿದ್ದೆವು. ವಿಪರೀತ ಮಳೆಗಾಲ ಮತ್ತು ಇಲ್ಲಿ ಆ ನೀರಿನ ವ್ಯವಸ್ಥೆಯಿಂದಾಗಿ ಬಹುಶಃ ಅದು ಹದಗೆಟ್ಟಿತ್ತು. ಹಾಗಾಗಿ ಇದಕ್ಕೆ ಶಾಶ್ವತವಾದ ಕೆಲಸ ಮಾಡಬೇಕಂತೇಳಿ ಇಲ್ಲಿ ಬೇಡಿಕೆ ಊರವರದು, ಅದನ್ನು ಕೌನ್ಸಿಲರ್ ದೀಕ್ಷಿತ ರವರ ನಮ್ಮೆಲ್ಲ ಅವರ ಜೊತೆ ಕೆಲಸ ಮಾಡಿದ ದೊಡ್ಡ ಬೇಡಿಕೆ ಇತ್ತು. ಅದೇ ರೀತಿ ಬಹುಶಃ ನಮ್ಮ ಅಧ್ಯಕ್ಷ ಅಂತ ಶಶಿಕಲಾಕನವರು, ನಮ್ಮ ಉಪಾಧ್ಯಕ್ಷ ಆಗಿರೋಂಥ ನಮ್ಮ ಸಪ್ನರವರು, ಅಶ್ರಫ್ರವರು, ಅದೇ ರೀತಿ ಬಹುಶಃ ವಿವೇಕಾನಂದ ಸನಿಲ್ ಅವರು, ಈ ಊರವರಾಗಿರುವಂಥ ನಮ್ಮ ಶ್ರೀಧರ್ ಪಿಲಾರ್ ಇರಲಿ, ಪುರುಷೋತ್ತಮ್ ಇರಲಿ, ದೀಪಕ್ ಇರಲಿ, ರಹಮತ್ ಇರಲಿ, ಮತ್ತು ನಮ್ಮ ಅಗಲಿದಂಥ ಕುಂಜಮೋಹನಕನವರು ಇರಲಿ, ಇವರೆಲ್ಲ ಕೂಡ, ಮತ್ತು ನಮ್ಮ ಲೆಸ್ಲಿ ಇರಲಿ, ಅವರೆಲ್ಲ ಒಂದು ದೊಡ್ಡ ಬೇಡಿಕೆ ಇತ್ತು. ನಮ್ಮ ರಿಚ್ಚಿ ಇವರೆಲ್ಲ ಕೂಡ ಸೇರಿಕೊಂಡು ಇದನ್ನು ನೇರವಾಗಿ ಅಲ್ಲಿಗೆ ನಾವು ಸಂಪರ್ಕಿಸಬೇಕು. ಮತ್ತು ಎರಡು ನಮ್ಮ ಅಡ್ಡ ರಸ್ತೆ ಕೂಡ ಇವತ್ತು ಇತ್ತು. ಒಂದು ಆಕ್ಸಿಬ್ಲೂಗೆ ಹೋಗೋ ಪ್ರದೇಶ ಮತ್ತು ನಮ್ಮ ಪಿಲಾರ್ ಮಸೀದಿಗೆ ಹೋಗಿ ನೇರವಾಗಿ ಅದು ನಮ್ಮ ಗಟ್ಟಿ ಸಮಾಜಕ್ಕೆ ಸಂಪರ್ಕಿಸುವಂಥ ರಸ್ತೆಗೆ ಸಂಪರ್ಕಿಸುವಂಥ ಒಂದು ಸೋಮೇಶ್ವರ ರಸ್ತೆ. ಸೊ ಇದಕ್ಕೆಲ್ಲವೂ ಕೂಡ ನಾವು ಸುಮಾರು 1,70,00,000 ಈ ಒಂದು ಪ್ರದೇಶಕ್ಕೆ ನಾವು ಇವತ್ತು ಅನುದಾನ ಬಿಡುಗಡೆ ಮಾಡಿ ನಾವು ಇದನ್ನು ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿ ಮೊದಲ ಹಂತದ ಕೆಲಸ ಪೂರ್ಣಗೊಂಡಿದೆ. ಎರಡನೇ ಹಂತದ ಕೆಲಸವನ್ನು ಕೆಲವೇ ದಿನಗಳಲ್ಲಿ ನಾವು ಅದನ್ನು ಪ್ರಾರಂಭ ಮಾಡ್ತೇವೆ. ಅದೇ ರೀತಿ ಸ್ಟಾರ್ಟಿಂಗಿಂದ 100 ಕಿಲೋಮೀಟರ್ ಕಾಂಕ್ರೀಟ್ ಇತ್ತ, ಅದು ಈಗಾಗಲೇ ಪೈಪ್ಲೈನ್ ಮುಖಾಂತರ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಯಾರು ಪೈಪ್ಲೈನ್ ಹಾಕುವಂಥ ಕೆಲಸ ಮಾಡಿದಾರೋ ಅವರು ಅದನ್ನು ಮುಂದಿನ ಅದನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಒಂದು ಪ್ರದೇಶದ ಸುತ್ತಮುತ್ತ ಜನರ ಬಹುದಿನಗಳ ಬೇಡಿಕೆಯನ್ನು ನಾನು ನಮ್ಮ ಕೌನ್ಸಿಲರ್ ಕೊಟ್ಟ ಮಾತಿನಂತೆ ನಾವು ಅದನ್ನು ಈಡೇರಿಸಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲರ ಸಹಕಾರ ಕೂಡ ನಾನು ಇವತ್ತು ಯಾಚಿಸ್ತೇನೆ. ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬೇಕಾದಲ್ಲಿ ಎಷ್ಟು ಬೇಕು ಅಷ್ಟು ಅನುದಾನ ತರುವಂಥ ಶಕ್ತಿಯನ್ನು ನನ್ನ ಕ್ಷೇತ್ರ ಜನರು ನನ್ನನ್ನು ಇವತ್ತು ಚುನಾಯಿಸಿ ನನ್ನ ಸ್ಪೀಕರ್ ಮಾಡೋ ಮೂಲಕ ಶಕ್ತಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸಿಕೊಂಡು ಮ್ಯಾಕ್ಸಿಮಮ್ ಆಗಿ ನನ್ನ ಕೆಲಸವನ್ನು ಇಲ್ಲಿ ನಿರ್ವಹಿಸ್ತೇವೆ. ಮತ್ತು ನಮ್ಮ ನಗರಸಭೆ ಅಧ್ಯಕ್ಷ ಶಶಿಕಲಾಕನವರು ಮತ್ತು ಅವರ ಹೊಸ ಒಂದು ಆಡಳಿತ ಬಂದ ನಂತರ ಎಲ್ಲ ಕೆಲಸ ಕಾರ್ಯಗಳನ್ನು ಮೇಲ್ವಹಿಸಿಕೊಂಡು ಅತ್ಯುತ್ತಮವಾಗಿ ನಿರ್ವಹಿಸ್ತಿದ್ದಾರೆ.